ಪತ್ನಿಯರು ತಮ್ಮ ಪತಿಯ ದೀರ್ಘಾಯುಷ್ಯ ಮತ್ತು ಒಳಿತಿಗಾಗಿ ಪ್ರಾರ್ಥಿಸುವ ಭೀಮನ ಅಮಾವಾಸ್ಯೆಯಂದೇ ಇಲ್ಲೊಬ್ಬಳು ಖತರ್ನಾಕ್ ಪತ್ನಿ ತನ್ನ ಪತಿಯ ಕಥೆಯನ್ನೇ ಮುಗಿಸಿಬಿಟ್ಟಿದ್ದಾಳೆ. 58 ವರ್ಷದ ಪತ್ನಿ ಜಗದಾಂಬ ಮತ್ತು 68 ವರ್ಷದ ಪತಿ ನಾರಾಯಣಸ್ವಾಮಿ ಇಬ್ಬರ ಮಧ್ಯೆ ಅಸಮಾಧಾನ ಉಂಟಾಗಿ ಇಬ್ಬರು ಕೂಡ ಪ್ರತ್ಯೇಕವಾಗಿ ವಾಸಿಸ್ತಾ ಇದ್ರಂತೆ. ಆದರೆ ಕಳೆದ 2-3 ದಿನಗಳಿಂದ ಪತ್ನಿ ಗಂಡನಲ್ಲಿ ಹಣಕ್ಕಾಗಿ ಪುಸಲಾಯಿಸಿ ತೋಟದ ಮನೆಗೆ ಕರೆದು ತಂದಿದ್ಲು. ರಾತ್ರಿ ಪತಿಗೆ ಊಟದಲ್ಲಿ 10 ನಿದ್ರೆ ಮಾತ್ರೆ ಹಾಕಿದ್ದು ಆತ ಮಲಗಿದ ಬಳಿಕ ಹಗ್ಗದಿಂದ ಕುತ್ತಿಗೆ ಬಿಗಿದು ಹತ್ಯೆಗೈದಿದ್ದಾಳೆ. ನಂತರ ತಾನೇ ಪೊಲೀಸರಿಗೆ ಶರಣಾಗಿದ್ದಾಳೆ. ವಿಚಾರಣೆ ವೇಳೆ ಜಮೀನು ಮಾರಾಟ ಮಾಡಿದ ಹಣ ನನಗೆ ಕೊಟ್ಟಿಲ್ಲ, ಅಲ್ಲದೆ ಇನ್ನುಳಿದ ಜಮೀನನ್ನ ಮಾರಾಟ ಮಾಡಿ ಬಿಡುತ್ತಾನೆಂದು ಕೊಲೆ ಮಾಡಿದ್ದೇನೆಂದು ಬಾಯಿ ಬಿಟ್ಟಿದ್ದಾಳೆ. ಈ ಘಟನೆ ಕೋಲಾರದಲ್ಲಿ ನಡೆದಿದ್ದು ಸದ್ಯ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.